ಲಿವರ್ ದೇಹದ ಶಕ್ತಿಶಾಲಿ ಅಂಗವಾಗಿದ್ದು ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸರಿಯಾಗಿ ನಿರ್ವಹಿಸುವಲ್ಲಿ ಲಿವರ್ ನಿರ್ಣಾಯಕ ಪಾತ್ರ ವಹಿಸುವುದರಿಂದ ಲಿವರ್ನ ಆರೋಗ್ಯದ ಕಡೆಗೆ ನಾವು ಕಾಳಜಿ ವಹಿಸಬೇಕಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದ್ದಾರೆ. ವಿಶ್ವ ಲಿವರ್ ದಿನದ ಅಂಗವಾಗಿ ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಲಿವರ್ ಆರೋಗ್ಯದ ಬಗ್ಗೆ ರಿಕ್ಷಾ ಚಾಲಕರಿಗೆ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಿಕ್ಷಾ ಚಾಲಕರಿಗೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದು ಐವನ್ ಡಿಸೋಜಾ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಇಂಡಿಯಾನಾ ಹಾಸ್ಪಿಟಲ್ ಅಂಡ್ ಹಾರ್ಟ್ ಇನ್ಸ್ಟಿಟ್ಯೂಷನ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ, ನಾವು ದಿನನಿತ್ಯ ಸೇವಿಸುವ ಆಹಾರಗಳು ಮತ್ತು ಜೀವನ ಶೈಲಿಯು ಉತ್ತಮವಾಗಿದ್ದರೆ ಲಿವರ್ನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಲು ಸಾಧ್ಯ ಎಂದರು. ತಜ್ಞ ವೈದ್ಯರಾದ ಡಾಕ್ಟರ್ ಅಪೂರ್ವ ಜಯದೇವ, ಡಾಕ್ಟರ್ ನಿಹಾಲ್ ಅಲಿ ಕುಂಬ್ಳೆ, ಡಾಕ್ಟರ್ ಪೂನಂ ಲಿವರ್ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ರಿಕ್ಷಾ ಚಾಲಕರಿಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಯಿತು. ಲಿವರನ್ನು ಹೇಗೆ ಕಾಪಾಡಬೇಕು ಅಂತ ಹೇಳೋದ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಇವತ್ತು ಅವೇರ್ನೆಸ್ ಕ್ಯಾಂಪ್ಗಳು ನಡೀತಾ ಇವೆ. ಅದನ್ನು ಭಾಳ ಯಾರಿಗೆ ಅಗತ್ಯ ಇದೆ ಅವರಿಗೆ ಮುಟ್ಟಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಮತ್ತು ಅವರ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಸೇರಿ ಸಮಾಜದಲ್ಲಿ ಈ ಕೆಲಸಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡುವ ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಇದರ ಮಾಹಿತಿ ಕೊಡುವಂಥದ್ದು ಸೂಕ್ತ ಎಂದು ಭಾವಿಸಿ ನಮ್ಮ ರಿಕ್ಷಾ ಚಾಲಕರನ್ನು ಕರೆದಿದ್ದಾರೆ. ನಾನು ರಿಕ್ಷಾ ಚಾಲಕರು ನಮ್ಮ ದೇಶದ ರಾಯಭಾರಿಗಳು ಅಂತ ಹೇಳ್ತೇನೆ. ಲಿವರನ್ನು ಹೇಗೆ ಮೇಂಟೈನ್ ಮಾಡಬೇಕು, ಲಿವರ್ನಿಂದ ಆಗುವಂಥ ತೊಂದರೆಗಳೇನು, ಇದರ ಬಗ್ಗೆ ತಿಳಿ ಹೇಳಲಿಕ್ಕೆ ವರ್ಲ್ಡ್ ಲಿವರ್ ಡೇಯನ್ನು ನೀವು ಈ ಅವಕಾಶವನ್ನು ತೆಗೆದುಕೊಂಡಂಥದ್ದು ಅತ್ಯಂತ ದೊಡ್ಡ ಮತ್ತು ಮಹತ್ವದ ಕೆಲಸ ಅಂತ ಹೇಳಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. KSRTC, ಆಟೋ ರಿಕ್ಷಾ ಡ್ರೈವರ್ಸ್, ಬೇರೆ ಟ್ಯಾಕ್ಸಿ ಡ್ರೈವರ್ಸ್ ಎಲ್ಲರಿಗೆ ನಾವು ಅದು ಟ್ರೈನಿಂಗ್ ಫ್ರೀಯಾಗಿ ಅವ್ರು ಕೊಟ್ಟರೆ ಅದು ಪಬ್ಲಿಕ್ಕಿಗೆ ಭಾಳ ಹೆಲ್ಪ್ ಆಗ್ತದೆ. ಎಮರ್ಜೆನ್ಸಿ ಟೈಮಲ್ಲಿ ಅವರೇ ಪೇಷಂಟಿಗೆ ರೆಸಿಸ್ಟೇಟ್ ಮಾಡಲಿಕ್ಕೆ ಆಗ್ತದೆ ಬಿಫೋರ್ ರೀಚಿಂಗ್ ದ ಹಾಸ್ಪಿಟಲ್. ನೀವು ನೋಡಿರ್ಬೋದು, ಬೇರೆ ಬೇರೆ ಪೇಷಂಟ್ ಸಡನ್ ಆಗಿ ಕೊಲಾಪ್ಸ್ ಆಗಿ ಬೀಳ್ತದೆ. ಬೈ ದಿ ಟೈಮ್ ಡ್ರೈವರ್ಸ್ ಇಮ್ಮಿಡಿಯೇಟ್ ಆಗಿ ಅವರು ತಗೊಂಡು ಪಕ್ಕದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಟೈಮ್ ಗ್ಯಾಪ್ ಉಂಟಲ್ಲ, ಆ ಟೈಮ್ ಗ್ಯಾಪ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಳ್ತೇವೆ ಟೈಮ್ ಈಸ್ ಲೈಫ್, ವಾಟ್ ಟೈಮ್ ಲಾಸ್ಟ್ ಇಸ್ ಲೈಫ್ ಲಾಸ್ಟ್. ಅಂದರೆ ಎಷ್ಟು ನಾವು ಡಿಲೇ ಆಗಿದೆ ಅಷ್ಟು ಪೇಷಂಟ್ ಡೆತ್ ಆಗಿದೆ ಅಂದರೆ ಲೆಕ್ಕ. ಈ ಆಟೋ ರಿಕ್ಷಾ ಅಥವಾ ಬೇರೆ ಏನಾದರೂ ಸೋಷಿಯಲಿ ಕಮಿಟೆಡ್ ಗ್ರೂಪ್ಗೆ ನಾವು ಟ್ರೈನ್ ಮಾಡಿದರೆ ಅದು ನಮ್ಮ ಸೊಸೈಟಿಗೆ ಭಾಳ ಹೆಲ್ಪ್ ಆಗ್ತದೆ, ಭಾಳ ಲೈಫ್ ಸೇವ್ ಮಾಡಲಿಕ್ಕೆ ಆಗ್ತದೆ. ಅವು ಯು ಆರ್ ದ ಆ್ಯಕ್ಚುಲಿ ಯು ಆರ್ ದ ಡಾಕ್ಟರ್ಸ್, ನೀವೇ ಡಾಕ್ಟರ್ ಅಂತ ಹೇಳ್ಬೋದು. ನಿಮಗೆ ಡಾಕ್ಟರ್ಸ್ಗಿಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನೀವು ಈ ಯಾವ ಟೈಮಲ್ಲಿ ಯಾವ ಯಾವ ಹಾಸ್ಪಿಟ್ಲ್ಗಳು ಯಾವ ಯಾವ ಡಾಕ್ಟರ್ಸ್ ನಿಮಗೆ ಟ್ರೈನಿಂಗ್ ಕೊಡೋದು ಅದು ಕರೆಕ್ಟಾಗಿ ಉಳ್ಕೊಂಡು ನಿಮ್ಮ ಥ್ರೂ ಯುವರ್ ಆರ್ಗನೈಸೇಷನ್ ಅದು ಮಾಡಿ ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ.